ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ದ್ವಾಪರಯುಗದ ಅಂತ್ಯದಲ್ಲಿ ರಾಕ್ಷಸರ ತೊಂದರೆ ಹೆಚ್ಚಾದಾಗ ವಾಲಕಿಲ್ಯ ಮುನಿಗಳ ಪ್ರಾರ್ಥನೆಯ ಮೇರೆಗೆ ನಾರದರು ಪಾರ್ವತಿ ಮಾತೆಯಲ್ಲಿ ವಿನಂತಿಸಿ ಭೂಲೋಕಕ್ಕೆ ಕರೆದುಕೊಂಡು ಬಂದ ಆ ಬಾಲರೂಪದ ದೇವತೆ ಯಾರು, ಇದರ ಹಿಂದಿರುವ ಪೌರಾಣಿಕ ಹಿನ್ನೆಲೆ ಏನು, ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ಹೊಸ ವಿಡಿಯೋಗಳ ಎಲ್ಲಾ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪ್ರಾಚೀನ ಕಾಲದಲ್ಲಿ ವಾಲಕಿಲ್ಯಾದಿ ಋಷಿಗಳು ತಪಸ್ಸನ್ನಾಚರಿಸುತ್ತಿದ್ದ ಸಮಯ. ರಾಕ್ಷಸರು ಹಲವು ವಿಘ್ನಗಳನ್ನು ತರುತ್ತಾರೆ. ದಿಕ್ಕು ತೋಚದ ಋಷಿಗಳು ಇದಕ್ಕೆ ಪರಿಹಾರ ಸೂಚಿಸಲು ತ್ರಿಲೋಕ ಸಂಚಾರಿ ನಾರದ ಮುನಿಗಳನ್ನು ಕೇಳಿಕೊಂಡಾಗ ವಿಘ್ನ ನಿವಾರಕ ಗಣಪತಿಯನ್ನು ಪೂಜೆ ಮಾಡಲು ಹೇಳುತ್ತಾರೆ. ಅದಕ್ಕಾಗಿ ಗಣಪತಿಯನ್ನು ತಾವೇ ಭೂಲೋಕಕ್ಕೆ ಕರೆತರುವುದಾಗಿ ತಿಳಿಸಿ ದೇವಲೋಕಕ್ಕೆ ಹೋಗುತ್ತಾರೆ. ದೇವಲೋಕದಲ್ಲಿ ತಾಯಿ ಪಾರ್ವತಿ ದೇವಿಯಲ್ಲಿ ಎಲ್ಲಾ ವಿಚಾರ ತಿಳಿಸಿ ಬಾಲಗಣೇಶನನ್ನು ತಮ್ಮ ಜೊತೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಹೀಗೆ ತನ್ನ ಜೊತೆ ಬಂದರೆ ದಿನನಿತ್ಯ ಪಂಚಕಜ್ಜಾಯ ಕೊಡುವುದಾಗಿ ತಿಳಿಸಿ ಬಾಲಗಣಪತಿಯನ್ನು ತಮ್ಮ ಜೊತೆ ಭೂಲೋಕಕ್ಕೆ ಕರೆತರುತ್ತಾರೆ. ವಾಲಕಿಲ್ಯಾದಿ ಮುನಿಗಳು ಗಣಪತಿಯನ್ನ ಪೂಜಿಸಿ ನಿತ್ಯ ಪಂಚಕಜ್ಜಾಯ ಸೇವೆಯನ್ನು ನೀಡಿ ಅಲ್ಲಿಯೇ ಶಾಶ್ವತವಾಗಿ ನಿಲ್ಲುವಂತೆ ಕೋರುತ್ತಾರೆ. ಅವರ ಕೋರಿಕೆಯ ಮೇರೆಗೆ ಗಣೇಶನು ಅಲ್ಲಿಯೇ ನೆಲೆ ನಿಲ್ಲುತ್ತಾನೆ. ದೇವಶಿಲ್ಪಿ ವಿಶ್ವಕರ್ಮರು ಈ ಕ್ಷೇತ್ರದಲ್ಲಿ 2 ಕೈಗಳ ಸುಂದರ ಗಣಪನನ್ನು ನಿರ್ಮಿಸಿದ್ದಾರೆಂದು ಪುರಾಣ ಹೇಳುತ್ತದೆ. ಈ ಸುಂದರ ಮೂರ್ತಿಯನ್ನು ನಾರದ ಮುನಿಗಳೇ ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಎಂದು ಪ್ರತಿಷ್ಠಾಪಿಸಿದ್ದಾರಂತೆ. ಅದರಂತೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆಯಂದು ವಾರ್ಷಿಕೋತ್ಸವದಂದು ವಿಶೇಷ ಪೂಜೆ ನಡೆಯುತ್ತದೆ. ರಥಸಪ್ತಮಿಯ ದಿನದಂದು ಇಲ್ಲಿ ವೈಭವದ ರಥೋತ್ಸವವು ನಡೆಯುತ್ತದೆ. ಇಷ್ಟಕ್ಕೂ ಆ ಕ್ಷೇತ್ರ ಇರುವುದಾದರೂ ಎಲ್ಲಿ? ಈ ಕ್ಷೇತ್ರ ಇರುವುದು ಉತ್ತರ ಕನ್ನಡದ ಇಡಗುಂಜಿಯಲ್ಲಿ. ಗಣಪತಿಯ ಅಷ್ಟಕ್ಷೇತ್ರಗಳಲ್ಲಿ ಒಂದಾದ ಈ ಕ್ಷೇತ್ರಕ್ಕೆ ಸ್ವತಃ ನಾರದ ಮುನಿಗಳೇ ಇಡಗುಂಜಿ ಎಂದು ಹೆಸರಿಟ್ಟಿದ್ದಾರೆ. ಶರಾವತಿ ನದಿಯ ಎಡಭಾಗದಲ್ಲಿರುವ ಗಿಡಗಂಟಿಗಳು ತುಂಬಿರುವ ಅರಣ್ಯ ಪ್ರದೇಶದ ರಮಣೀಯತೆಗೆ ಮನಸೋತು ನಾರದ ಮುನಿಗಳು ಇಡಕುಂಜ ಎಂದು ಕರೆದರಂತೆ. ಇಡ ಎಂದರೆ ಎಡ ಹಾಗೂ ಕುಂಜ ಎಂದರೆ ಗಿಡಗಂಟೆ ಎಂದರ್ಥವಂತೆ. ಮುಂದೆ ಅದುವೇ ಇಡಗುಂಜಿ ಎಂದು ಆಯಿತೆಂದು ಸ್ಥಳೀಯರು ಹೇಳುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.